ಪುತ್ತೂರಿನ ಕೆಮ್ಮಿಂಜೆ ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ಶ್ರೀ ಮಹಾವಿಷ್ಣು ದೇವಸ್ಥಾನದಲ್ಲಿ ಡಿಸೆಂಬರ್ 18, 19 ಹಾಗೂ 20ರಂದು 3 ದಿನಗಳ ವಾರ್ಷಿಕ ಜಾತ್ರೋತ್ಸವ ನಡೆಯಲಿದ್ದು, ಇದನ್ನು ಯಶಸ್ವಿಯಾಗಿ ನಡೆಸುವ ಕುರಿತು ಆಡಳಿತ ಮಂಡಳಿ ಹಾಗೂ ಭಕ್ತಾದಿಗಳ ಪೂರ್ವಭಾವಿ ಸಭೆ ದೇವಸ್ಥಾನದ ವಠಾರದಲ್ಲಿ ನಡೆಯಿತು. ಈ ವೇಳೆ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯ ಮುರಳೀಕೃಷ್ಣ ಹಸಂತಡ್ಕ ಮಾತನಾಡಿ, ಮುಖ್ಯವಾಗಿ ಸರ್ಕಾರದ ಕೋವಿಡ್-19 ನಿಯಮಾವಳಿಯಂತೆ ಭಕ್ತಾದಿಗಳು ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಜಾತ್ರೋತ್ಸವವನ್ನು ನಡೆಸಬೇಕು. ಮುಖ್ಯವಾಗಿ ಜಾತ್ರೋತ್ಸವದ ಅಂಗವಾಗಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಒತ್ತು ನೀಡಿ ಸಭಾ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಚುಟುಕು ರೀತಿಯಲ್ಲಿ ನಡೆಸುವಂಥದ್ದು. ಒಟ್ಟಾರೆಯಾಗಿ ಯಾವುದೇ ಕಪ್ಪು ಚುಕ್ಕೆ ಬಾರದಂತೆ ಜಾತ್ರೋತ್ಸವವನ್ನು ತನ್ನ ಮನೆಯ ಕಾರ್ಯಕ್ರಮ ಎಂಬ ಭಾವನೆಯಿಂದ ವಿಶೇಷ ಜಾಗೃತೆ ವಹಿಸಿ ಭಕ್ತಿಪೂರ್ವಕವಾಗಿ ನಡೆದು ಎಲ್ಲರಿಗೂ ಮಾದರಿ ಉತ್ಸವವಾಗಬೇಕು ಅಂತ ಹೇಳಿದರು. ನಾನು ಹೇಳಿದ್ದು ಯಾವುದೇ ಒಂದು ಸಣ್ಣ ಕಪ್ಪು ಚುಕ್ಕೆ ಬಾರದಂತೆ ನಾವು ಈ ಕಾರ್ಯಕ್ರಮವನ್ನು ನಿರ್ವಹಿಸಬೇಕು. ಒಳಗೆ ಜನ ಭಕ್ತಾದಿಗಳು ಬರುವಾಗ ಅವರನ್ನು ರಶ್ ಆಗದಂತೆ, ಗುಂಪು ಕೂಡದಂತೆ, ಅದು ಯಾವ ರೀತಿ ಬೇಕು, ಅಥವಾ ಒಳಗಡೆ ರಶ್ ಕಮ್ಮಿ ಆಯಿತು, ಹೊರಗಡೆ ರಶ್ ಆಯಿತು ಅಂತ ಹೇಳುವಂಥ ಭಾವನೆಗಳು ಬರೋದು ಸ್ವಲ್ಪ ವ್ಯತ್ಯಾಸ. ಈ ಸಲ ವಿಶೇಷ ಗಮನ ಬೇಕಾದಿತ್ತು ಅಂತ ನನಗೆ ಅನಿಸ್ತದೆ. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಸುಬ್ರಹ್ಮಣ್ಯ ಬಳ್ಳಕ್ಕುರಾಯ ಮಾತನಾಡಿ, ಗ್ರಾಮಸ್ಥರ ಭಕ್ತ ಸಮುದಾಯದವರ ಪ್ರೀತಿಯಿಂದ ಇಂದು ಆಡಳಿತ ಮಂಡಳಿ ಅಧ್ಯಕ್ಷನಾಗುವ ಭಾಗ್ಯ ಬಂದಿದೆ. ಈ ನಿಟ್ಟಿನಲ್ಲಿ ಜವಾಬ್ದಾರಿಯನ್ನರಿತು ಹಿಂದಿನ ಪದ್ಧತಿಗೆ ಮೀರದಂತೆ ಆಡಳಿತ ಮಂಡಳಿಯ 9 ಸದಸ್ಯರನ್ನ ಊರಿನವರನ್ನ ಸೇರಿಸಿಕೊಂಡು ಜಾತ್ರೋತ್ಸವವನ್ನು ನಡೆಸಲಾಗುತ್ತೆ. ಇದಕ್ಕಾಗಿ ಭಕ್ತಾದಿಗಳ ಸಹಕಾರ ಅಗತ್ಯ ಅಂತ ಹೇಳಿದರು. ಹಾಗೆ ಊರಿನವರ ಸಹಕಾರ ಬೇಕು. ಎಲ್ಲರ ಸಹಕಾರದಿಂದ ಮುಂಚೆ ಹೇಗೆ ಒಂದು ಅಧ್ಯಕ್ಷ ಸದಸ್ಯರು ಮಾಡಿಕೊಂಡು ಬಂದಿದ್ದಾರೆ, ಅದೇ ರೀತಿಯಲ್ಲಿ ಎಲ್ಲರನ್ನು ಇಟ್ಟುಕೊಂಡು, ಅದರಲ್ಲಿ ವಿರೋಧ ಇಲ್ಲ, ಎಲ್ಲರೂ ಮುಂಚಿನವರೇ. ಯಾವುದು ಹಿಂದಿನಿಂದ ನಮ್ಮ ಪದ್ಧತಿ ಪ್ರಕಾರವಾಗಿ ಇಲ್ಲಿಗೆ ತಂತ್ರಿಗಳವರೇ, ಅದೇ ರೀತಿಯಲ್ಲಿ ಎಲೆಕ್ಟ್ರಿಷಿಯನ್ ಎಲ್ಲ ಅವರು ಪೂರ್ಣ ಸಹಕಾರದಿಂದ. ಸಂದರ್ಭದಲ್ಲಿ ಆಡಳಿತ ಮಂಡಳಿ ಅಧ್ಯಕ್ಷ ಸುಬ್ರಹ್ಮಣ್ಯ ಬಳ್ಳಕ್ಕುರಾಯ ಅವರು ಜಾತ್ರೋತ್ಸವದ ಅನ್ನದಾನಕ್ಕಾಗಿ 1 ಲಕ್ಷ ರೂಪಾಯಿ ದೇಣಿಗೆಯನ್ನು ಘೋಷಿಸಿದರು. ವೇದಿಕೆಯಲ್ಲಿ ದೇವಸ್ಥಾನದ ತಂತ್ರಿ ಕಾರ್ತಿಕ್ ತಂತ್ರಿ, ನಗರಸಭಾ ಸದಸ್ಯರಾದ ಬಾಲಚಂದ್ರ ಮರೀಲ್, ಮಮತಾ ರಂಜನ್, ದೇವಸ್ಥಾನದ ಆಡಳಿತಾಧಿಕಾರಿ ಸುಲೋಚನಾ ಉಪಸ್ಥಿತರಿದ್ದರು.